ಹಾಯ್ ಫ್ರೆಂಡ್ಸ್, ಇವತ್ತು ನಿಮ್ಮ ಜೊತೆ ಒಂದು ಸ್ಟೋರಿ ಹಂಚ್ಕೊಳ್ತೀನಿ. ಈ ಈ ಕೊರೋನಾ ಆದಮೇಲೆ, ಕೋವಿಡ್ ಆದಮೇಲೆ ಬ್ಯಾಂಕಿಂದ ಅಥವಾ ಬ್ಯಾಂಕ್ ಹೆಸರು ಹೇಳ್ಕೊಂಡು ಮೋಸ ಮಾಡೋರು ಜನ ಹೇಗಿದ್ದಾರೆ ಅಂತ. ಇದು ನನಗಾಗಿರೋ ಇನ್ಸಿಡೆಂಟ್, ಇವತ್ತೇ ಆಗಿರೋ ಇನ್ಸಿಡೆಂಟು. ಫಸ್ಟು ಕಾಲ್ ಬರುತ್ತೆ ನಿಮಗೆ, ಈ ಥರ ಸೋ ಆ್ಯಂಡ್ ಸೋ, ನಾವು ಈ ಕಂಪನಿಯವರು, ಆ ಕಂಪನಿಯವರು, ಈ ಫೈನಾನ್ಸವರು, ಆ ಫೈನಾನ್ಸವರು ಅಂತ. ನನಗೆ ಯಾವ ಕಂಪ್ನಿಯಿಂದ ಆಗಿದೆ ಅಂತ ನಾನು ನನ್ನ ಪರ್ಟಿಕ್ಯುಲರ್ ಹೆಸರು ಹೇಳಲ್ಲ, ಬಟ್ ಒಂದು ಪಾಪ್ಯುಲರ್ ಫೈನಾನ್ಸ್ ಕಂಪ್ನಿನೇ. ಏನು ಮಾಡ್ತಾರೆ ಅಂದರೆ, ಅವರು ಕಾಲ್ ಮಾಡಿ ನಮ್ಮ ಮೊಬೈಲ್ ನಂಬರ್ ಹೆಂಗೂ ಟ್ರೇಸ್ ಆಗುತ್ತೆ, ಎಲ್ಲ ಕಡೆ ಟ್ರೇಸ್ ಮಾಡಿಕೊಂಡು ಹೆಸರು ಎಲ್ಲ ತಿಳ್ಕೊಂಡಿರ್ತಾರೆ. ಅಡ್ರೆಸ್ಸು ತಪ್ಪು ಹೇಳ್ತಾರೆ ಅಥವಾ ಸರಿ ಹೇಳ್ತಾರೆ. ಫಸ್ಟು ತಪ್ಪು ಹೇಳ್ದಂಗೆ ಮಾಡಿ, ಆಮೇಲೆ ಸರಿ ಅಡ್ರೆಸ್ನ ನಮ್ಮ ಬಾಯಲ್ಲೇ ಹೇಳೋ ಥರ ಮಾಡ್ತಾರೆ. ಫಸ್ಟು ನಮ್ಮ ಮೈಂಡ್ಸೆಟ್ ಹೆಂಗೆ ಇರಬೇಕಂತಂದರೆ, ಆ ಕ್ಷಣದಲ್ಲಿ ಬೇಕೋ ಬೇಡ ಅಷ್ಟೇ ಡಿಸೈಡ್ ಆಗಿರ್ಬೇಕು. ನನಗೆ ಕ್ರೆಡಿಟ್ ಕಾರ್ಡ್ ಬೇಕೋ ಬೇಡ ಅಂತ. ನಾನು ಹೇಳ್ತಾ ಇರೋದು ವಿಷಯ ಕ್ರೆಡಿಟ್ ಕಾರ್ಡ್ ಬಗ್ಗೆ. ಕ್ರೆಡಿಟ್ ಕಾರ್ಡ್ ಕೊಡೋಕ್ಕಿಂತ ಮೊದಲು ಈ ಥರ ನಿಮಗೆ ಎನ್ಕ್ವೈರಿ ಮಾಡ್ತಾರೆ. ಮಾಡಿದ್ಮೇಲೆ ಎಲ್ಲ ಎಂಟ್ರಿ ಮಾಡ್ಕೋತಾರೆ, ಇಮೇಲ್ ಐ ಡಿ ಸರಿ ಇದೆ ಅಂತ ಹೇಳ್ತಾರೆ, ಎಲ್ಲ ಒಂದಕ್ಕೊಂದು ಎಲ್ಲನೂ ಟ್ಯಾಲಿ ಮಾಡ್ಕೊಳ್ತಾರೆ. ಎಲ್ಲ ಸರಿ ಇದೆ ಅಂತ ಹೇಳಿ, ಸರ್ ನಮ್ಮ ಏಜೆಂಟ್ ಬರ್ತಾರೆ ನಿಮ್ಮ ಮನೆಗೆ, ಅಥವಾ ಅಡ್ರೆಸ್ ಕೊಡಿ, ಈ ಅಡ್ರೆಸ್ಗೆ ಹೇಳಿದ್ರಲ್ಲ, ಈ ಅಡ್ರೆಸ್ಗೆ ಏಜೆಂಟ್ ಬರ್ತಾರೆ, ಮನೇಲಿ ಇರ್ತೀರಾ, ಅವೈಲೇಬಲ್ ಇರ್ತೀರಾ, ಅಥವಾ ಯಾವತ್ತು ಬರೋಣ ಎಲ್ಲ ಕೇಳ್ತಾರೆ. ನೀವು ಎಸ್ ಅಂದರೆ ಬರ್ತಾರೆ. ಬಂದರು, ನನಗೆ ಕಾಲ್ ಮಾಡಿದ್ದು 11 ಗಂಟೆಗೆ, ಬಂದರು. ಇವಾಗ 3 ಗಂಟೆಗೆ ಬಂದರು. ಬಂದಾಗ ಒಬ್ಬ ವ್ಯಕ್ತಿ ಬರ್ತಾನೆ. ಫಸ್ಟು ಚೆನ್ನಾಗಿ ಮಾತಾಡ್ಸಿದ ಅವನು. ಅದಾದಮೇಲೆ ಅವನದು ವೆಬ್ಸೈಟಲ್ಲಿ ಹೋಗಿ, ಅದರಲ್ಲಿ ಅವನು ಅಪ್ಲಿಕೇಶನ್ ಇರುತ್ತಲ್ಲ, ಅಲ್ಲಿ ಹೋಗಿ ಯೂಸರ್ ನೇಮ್ ಪಾಸ್ವರ್ಡ್ ಹಾಕ್ತಾನೆ. ಅದು ಫೇಕ್ ಇರುತ್ತೆ, ಡೆಫಿನೆಟ್ಲಿ ಅದು ನಾನು ಅಬ್ಸರ್ವ್ ಮಾಡಿದೆ. ಅದು ವರ್ಕ್ ಆಗಲ್ಲ. ಸರ್ ಸರ್ವರ್ ಪ್ರಾಬ್ಲಮ್ ಇದೆ, ಇರಿ ಸರ್ ಮತ್ತೆ ಟ್ರೈ ಮಾಡ್ತೀನಿ ಅಂತಾನೆ. ಅದನ್ನು ತೆಗೆದು ಅದನ್ನು ಮಿನಿಮೈಸ್ ಮಾಡಿ ಬೇರೆ ಒಂದು ಇದರಿಂದ ಒಂದು ಮೆಸೇಜ್ ಕಳಿಸ್ತಾನೆ. ಒಂದು 2 ಮಿನಿಟ್ಸಲ್ಲಿ ಒಂದು ಮೆಸೇಜ್ ಕಳಿಸ್ತಾನೆ. ಆ ಮೆಸೇಜಲ್ಲಿ ಒಂದು ಲಿಂಕ್ ಇರುತ್ತೆ. ಆ ಲಿಂಕು OTP ಟ್ರೇಸ್ ಮಾಡ್ತಕ್ಕಂಥ ಲಿಂಕ್. ಆ OTP ಲಿಂಕ್ ನನಗೆ ಬಂತು. ಅವನು ಹೇಳ್ದ, ಈ ಲಿಂಕ್ ಕ್ಲಿಕ್ ಮಾಡಿ ಸರ್, ನಮಗೆ KYC ವೆರಿಫೈ ಆಗುತ್ತೆ ಅಂತ. ನಾನು ಹೇಳಿದೆ, ಸರ್ ಸುಮ್ಮನೆ ನಾನು ಲಿಂಕ್ ಯಾಕೆ ಕ್ಲಿಕ್ ಮಾಡಲಿ, ನಾನು ಲಿಂಕ್ ಕ್ಲಿಕ್ ಮಾಡಲ್ಲ, OTPನೂ ಕೊಡಲ್ಲ, ನೀವು KYC ಮಾಡ್ಬೇಕಾದ್ರೆ ನಾನು ಅದೆಲ್ಲ ಕೊಡಲ್ಲ. ಫಸ್ಟ್ ಆಫ್ ಆಲ್ ಕ್ರೆಡಿಟ್ ಕಾರ್ಡ್ಗೆ KYC ಅಂತ ಮಾಡಲ್ಲ ನನ್ನ ಪ್ರಕಾರ. ನಾನು 2 ಕಾರ್ಡ್ ತೊಗೊಂಡಿದ್ದೀನಿ, ನನಗೆ ಯಾರೂ ಆ ಥರ ಮಾಡಿಲ್ಲ ಸರ್ ಅಂದೆ. ಹೌದಾ ಸರ್, ಸರಿ ಸರ್. OTP ಇಲ್ಲ ಸರ್, ಇದು ಬಯೋಮೆಟ್ರಿಕ್ ಮಾಡಿ ಅಂತ ಬಯೋಮೆಟ್ರಿಕ್ ಮಷಿನ್ ತೆಗಿತಾನೆ. ಆವಾಗ ನಾವು ಬಯೋಮೆಟ್ರಿಕ್ ಅಥರೈಸ್ ಮಾಡಿದ್ರೆ ನಮ್ಮ ಅಕೌಂಟು ಫಿನಿಶ್. ಸೊ ನಾನು ಆವಾಗ ಅಪೋಸ್ ಮಾಡಿದೆ. ಅಥರೈಸ್ ಮಾಡಲ್ಲ ನಾನು ಬಯೋಮೆಟ್ರಿಕ್ ಸುಮ್ಮನೆ ಅಥರೈಸ್ ಮಾಡಲ್ಲ. ಏನಕ್ಕೆ KYC ನಂಗೆ ಈ ಥರ ಇಲ್ಲ ಸರ್. ಕೋವಿಡ್ ಆದಮೇಲೆ ಎಲ್ಲ ಡಿಜಿಟಲೈಸ್ ಮಾಡಿದ್ದಾರೆ ಸರ್, ಎಲ್ಲ ಆವಾಗ ಹಾರ್ಡ್ ಕಾಪಿ ತೊಗೋತಿದ್ರು, ಈಗಿಲ್ಲ ಸರ್. ಸರ್ ಕ್ರೆಡಿಟ್ ಕಾರ್ಡು ನಾನು ಕೇಳಿಲ್ಲ. ಫಸ್ಟ್ ಆಫ್ ಆಲ್ ನೀವೇ ಎಲ್ಲ ಅದು ಚೆನ್ನಾಗಿದೆ, ನಿಮ್ಮದು ಸಿಬಿಲ್ ಸ್ಕೋರ್ ಚೆನ್ನಾಗಿದೆ, ನಿಮ್ಮದು ಪೇಮೆಂಟ್ ಎಲ್ಲ ಆನ್ ಟೈಮ್ ಮಾಡ್ತಿದ್ದೀರಿ, ಸೊ ಹಾಗಾಗಿ ನೀವು ಎಲಿಜಿಬಲ್ ಇದ್ದೀರಿ ಸರ್, ಲೈಫ್ ಟೈಮ್ ಫ್ರೀ ಕಾರ್ಡ್ ಸರ್, ಫ್ರೀಯಾಗಿ ಇರುತ್ತೆ ಸರ್, ಆ್ಯನ್ಯುವಲ್ ಫೀಸ್ ಇಲ್ಲ ಸರ್ ಅಂತ ಹೇಳಿದ್ರಿ. ನಾನು ಇವಾಗ ಲಿಂಕ್ ಕಳಿಸಿದಾಗ ನಾನು ಕೊಡಲ್ಲ ಅಂದಾಗ ನೀವು ಏನಕ್ಕೆ ಇದು ಮಾಡ್ತೀರಿ? ಅವಾಗ ಸರ್ ನಾನು ಇಲ್ಲಿವರೆಗೆ ಬಂದಿದ್ದೀನಿ, ಹಾಗೆ ಹೀಗೆ ಅಂತೆಲ್ಲ ಕತೆ ಹೊಡಿತಾರೆ. ಬಟ್ ದಯವಿಟ್ಟು ಯಾರು ನಂಬಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಇದು ಪಕ್ಕ ಹುಡೀಸ್ ಕಂಪ್ನಿ. ದಯವಿಟ್ಟು ಹುಷಾರಾಗಿರಿ. ನಂಗೆ ಗೊತ್ತಿತ್ತು ಇವ್ರು ಇದೇ ಕಂಪ್ನಿ ಅಂತ ಮುಂಚಿತವಾಗೇ ಗೊತ್ತಿತ್ತು. ಇದನ್ನು ನಾನು ವೀಡಿಯೋ ಮಾಡೋ ಸಲುವಾಗಿಯೇ ಇವತ್ತು ಇದು ಮಾಡಿದ್ದು. ನಾನು ಅವ್ನು ಬರಲಿ ಅಂತಲೇ ಮನೆ ಹತ್ರ ಬರ್ಸ್ಕೊಂಡು ನಿಮ್ಗೊಂದು ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ಈ ಥರನೂ ದಂಧೆ ನಡೀತಾ ಇದೆ. ಬಿ ಕೇರ್ಫುಲ್.